ಮಧುಗಿರಿಯ ಸಾರ್ವಜನಿಕ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ರಾತ್ರೋರಾತ್ರಿ ನೀರಿನ ಸಮಸ್ಯೆ ಉಂಟಾಗಿ ರೋಗಿಗಳು ಪರದಾಡಿದ ಘಟನೆ ನಡೆದಿದ್ದು, ಈ ಬಗ್ಗೆ ಮಾಹಿತಿ ತಿಳಿದು ಕಾಳಜಿ ತಂಡದ ಸದಸ್ಯರು ರೋಗಿಗಳಿಗೆ ಸೂಕ್ತ ಸಮಯದಲ್ಲಿ ನೀರು ಒದಗಿಸಿಕೊಡುವ ವ್ಯವಸ್ಥೆ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಸಾರ್ವಜನಿಕ ತಾಲೂಕು ಸರ್ಕಾರಿ ಆಸ್ಪತ್ರೆ ಮಧುಗಿರಿಯ ರೋಗಿಗಳಿಗೆ ನೀರಿಲ್ಲದೆ ತೊಂದರೆಯಾಗಿ ರೋಗಿಗಳು ಪರದಾಡ್ತಾ ಇದ್ದಾರೆ ಎಂಬ ಬಗ್ಗೆ ಕಾಳಜಿ ತಂಡದ ವಾಟ್ಸಪ್ ಗ್ರೂಪ್ನಲ್ಲಿ ಅಧಿಕಾರಿಗಳ ಗಮನ ಸೆಳೆಯೋಕೆ ತಂಡದ ಸದಸ್ಯರು ಪ್ರಯತ್ನ ಮಾಡಿದರು. ಆದರೆ ಇದೇ ವೇಳೆ ಯಾವುದೇ ಅಧಿಕಾರಿಗಳು ಸ್ಪಂದಿಸಲಿಲ್ಲ. ಹೀಗಾಗಿ ನೀರು ಸರಬರಾಜು ಮಾಡುವ ವ್ಯವಸ್ಥೆಯನ್ನ ಮಾಡೋಕೆ ಕಾಳಜಿ ಫೌಂಡೇಶನ್ ಸದಸ್ಯರಾದ ಮಧುಗಿರಿ ಮಹೇಶ್ ಮತ್ತು ಸತೀಶ ಇವರು ಖುದ್ದು ತಡರಾತ್ರಿಯವರೆಗೂ ಆಸ್ಪತ್ರೆಯ ಬಳಿ ಇದ್ದು ನೀರಿನ ವ್ಯವಸ್ಥೆ ಕಲ್ಪಿಸಲು ಮುಂದಾಗಿದ್ದು, ಕೊಡಿಗೇನಹಳ್ಳಿ ಸಿಂಗೇನಹಳ್ಳಿ ಪ್ರಸಾದ್ ಬಾಬು ಅವರ ಗಮನಕ್ಕೆ ತಂದರು. ಪ್ರಸಾದ್ ಬಾಬು ಅವರು ಮಾಹಿತಿಯನ್ನ ತಿಳಿದು ತಕ್ಷಣವೇ ರಾತ್ರಿ ಸುಮಾರು 11 ಗಂಟೆಯ ವೇಳೆಗೆ ಆಸ್ಪತ್ರೆಗೆ ನೀರು ಸರಬರಾಜು ಮಾಡಿದರು. ಆಸ್ಪತ್ರೆಯಲ್ಲಿ ನೀರಿಲ್ಲದ ಪರಿಣಾಮ ಆಸ್ಪತ್ರೆಯ ಶೌಚಾಲಯ ಬಳಸಿ ರೋಗಿಗಳು ನೀರು ಹಾಕದೆ ಮಲಿನವಾಗಿತ್ತು. ಆಸ್ಪತ್ರೆಯಲ್ಲಿ ರಾತ್ರಿ ನೀರು ಖಾಲಿಯಾಗಿದ್ದು, ಇದೇ ಪರಿಸ್ಥಿತಿ ಬೆಳಗಿನವರೆಗೆ ಮುಂದುವರೆದಿದ್ದರೆ ರೋಗಿಗಳ ಸ್ಥಿತಿ ಮತ್ತು ಆಸ್ಪತ್ರೆಯ ನೈರ್ಮಲ್ಯದ ಸ್ಥಿತಿ ಏನಾಗಬಹುದಿತ್ತು ಎನ್ನುವುದನ್ನು ಊಹಿಸಲು ಸಾಧ್ಯ ಆಗ್ತಾ ಇರಲಿಲ್ಲ. ಕಾಳಜಿ ತಂಡ ಸೂಕ್ತ ಸಮಯದಲ್ಲಿ ಕೊಡಿಗೇನಹಳ್ಳಿ ಸಿಂಗೇನಹಳ್ಳಿ ಪ್ರಸಾದ್ ಬಾಬು ಇವರ ಸಹಕಾರದೊಂದಿಗೆ ನೀರು ಸರಬರಾಜು ಮಾಡುವ ಮೂಲಕ ರೋಗಿಗಳಿಗೆ ನೆರವು ನೀಡಿದ್ದಾರೆ. ತಂಡದ ಕಾರ್ಯಕ್ಕೆ ರೋಗಿಗಳು ಹಾಗೂ ಅವರ ಕುಟುಂಬಸ್ಥರು ಶ್ಲಾಘಿಸಿದ್ದಾರೆ. ನೀರಿನ ವ್ಯವಸ್ಥೆಯೆಲ್ಲ ಮಾಡಿದ ನಂತರ ಅಧಿಕಾರಿಗಳು ಆಸ್ಪತ್ರೆಗೆ ಓಡಿ ಬಂದಿದ್ದು, ಸ್ಥಳೀಯ ಅಧಿಕಾರಿಗಳಾದ ಸುರೇಶ್ ಮತ್ತು ಸಂಜೀವ್ ಮೂರ್ತಿ ಇವರು ಆಸ್ಪತ್ರೆಗೆ ಆಗಮಿಸಿ ರೋಗಿಗಳಿಗೆ ಆಗಿರುವ ಸಮಸ್ಯೆಗೆ ಕಾಳಜಿ ತಂಡದ ಬಳಿ ಕ್ಷಮೆ ಕೇಳಿದರು. ಇನ್ನು ಮುಂದೆ ಈ ರೀತಿ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವುದಾಗಿ ಭರವಸೆ ನೀಡಿದರು. ಇದೇ ವೇಳೆ ರೋಗಿಗಳಿಗೆ ಆಪತ್ಕಾಲದಲ್ಲಿ ತಡರಾತ್ರಿಯವರೆಗೂ ತಮ್ಮದೇ ಟ್ರ್ಯಾಕ್ಟರ್ನಲ್ಲಿ ನೀರನ್ನು ಸರಬರಾಜು ಮಾಡಿದ ಪ್ರಸನ್ನ ಬಾಬು ಇವರಿಗೆ ಕಾಳಜಿ ತಂಡ ಕೃತಜ್ಞತೆ ಸಲ್ಲಿಸಿತು. ಕಾಳಜಿ ಫೌಂಡೇಶನ್ನ ಕಾಳಜಿಗೆ ರೋಗಿಗಳು, ರೋಗಿಗಳ ಸಂಬಂಧಿಕರು, ಅಲ್ಲಿನ ಸಾರ್ವಜನಿಕರು ವ್ಯಾಪಕ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಸ್ಥಳೀಯ ಆಡಳಿತ ರೋಗಿಗಳಿಗೆ ಇನ್ನಾದರೂ ಮೂಲಭೂತ ಸೌಕರ್ಯಗಳನ್ನು ಜವಾಬ್ದಾರಿಯುತವಾಗಿ ಕಲ್ಪಿಸಿಕೊಟ್ಟು ರೋಗಿಗಳ ಹಿತ ಕಾಯಬೇಕಾಗಿದೆ ಎಂದು ಕಾಳಜಿ ತಂಡ ಅಭಿಪ್ರಾಯ ವ್ಯಕ್ತಪಡಿಸಿತು. ಸರ್ ಇದೆಯಲ್ವಾ ಸರ್, ಈಗ ಸದ್ಯಕ್ಕೆ ಆಗುತ್ತಲ್ವಾ? ಸಮಸ್ಯೆ ಇಲ್ಲ. ಬೆಳಿಗ್ಗೆ ಅಷ್ಟೇ ನಾವು ಅದನ್ನು ಪಿಕಪ್ ಮಾಡ್ಕೊತೀವಿ. ಶೂರ್ ಸರ್, ಬೆಳಿಗ್ಗೆ ಮತ್ತೆ ಚಾರ್ಜ್ ಕೊಡಲ್ಲ. ಓಕೆ ಸರ್, ತುಂಬಾ ಥ್ಯಾಂಕ್ಸ್. ಇವರು ದಿನ ಬಂದು ದಿನ ಬೆಳಿಗ್ಗೆ 6 ಗಂಟೆಗೆ ಬಂದು ನನಗೆ ಫೋನ್ ಮಾಡ್ತಿದ್ರು. ಓಕೆ ಸರ್, ನಿನ್ನೆನೂ ಬಂದು ಹೋಗಿದ್ದೀನಿ. ಓಕೆ ಸರ್, ತುಂಬಾ ಥ್ಯಾಂಕ್ಸ್ ಸರ್.